ಸರಿ, ಈಗ ಓಕೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲ ನನ್ನ ಜೊತೆಗೆ ರಿಪೀಟ್ ಮಾಡಿ. ಸೊ ನಾನೇ ಹೇಳ್ತೇನೆ ಬಿಡಿ, ಇವತ್ತು ಒಂದಿನ ಲೇಟ್ ಆಗಿದೆ, ನಾನು ಒಬ್ಳೆ ಹೇಳ್ತೇನೆ. ನೀವು ಅಲ್ಲೇ ಮ್ಯೂಟ್ ಇದ್ಕೊಂಡೇ ರಿಪೀಟ್ ಮಾಡಿ ನನ್ನ ಜೊತೆಗೆ. ಆಧ್ಯಾತ್ಮಿಕ ಗುರುವಿಗೆ ಪ್ರಾರ್ಥನೆ. ಅದಕ್ಕಿಂತ ಮುಂಚೆ ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವಿಷ್ಣುವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಕ್ಷಮಿಸಿ, ಒಂದು 3 ದಿನದ ಗ್ಯಾಪ್ ಆಯ್ತು ನನ್ನ ಕ್ಲಾಸು. ಸ್ವಲ್ಪ ಮನೆಯಲ್ಲಿ ಒಂದು ಇದಾಗಿತ್ತು, ದುಃಖದ ಸಂಗತಿ ಇತ್ತು, ಹಾಗಾಗಿ ತರಗತಿ ತಗೊಳ್ಳಿಕ್ಕಾಗಿಲ್ಲ. ಸೊ ಈ ಹಿಂದೆ ಮಂಗಳವಾರ ಅನ್ಕೊಳ್ತೇನೆ ನಾನು ತಗೊಂಡಿರೋದು. ಬುಧವಾರ ಫಂಕ್ಷನ್ ಇತ್ತು ಆಕ್ಚುಲಿ ಮನೆಯಲ್ಲಿ, ಅದೇ ದಾಮೋದರ ಆರತಿ ಇತ್ತು, ತುಳಸಿ ಮದುವೆ ಇತ್ತು. ಮತ್ತೆ ಗುರುವಾರದಿಂದ ಈ ಒಂದು ಸಮಸ್ಯೆ ಪ್ರಾರಂಭ ಆಯ್ತು. ಸೊ ತರಗತಿ ತಗೊಳ್ಳಿಕ್ಕಾಗದೆ ಇರೋದಕ್ಕೆ ನಾನು ಎಲ್ಲರಿಗೆ ಖೇದ ವ್ಯಕ್ತಪಡಿಸ್ತೇನೆ. ಮತ್ತೆ ಹಿಂದಿನ ಒಂದು ಮಂಗಳವಾರ 20ನೇ ಶ್ಲೋಕದವರೆಗೂ ನಾವು ತಿಳ್ಕೊಂಡಿದ್ದೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 20ನೇ ಶ್ಲೋಕ. ಸೊ ಇವತ್ತಿನ ದಿನ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 21ನೇ ಶ್ಲೋಕದಿಂದ ನಾವು ಶ್ಲೋಕವನ್ನ ತಿಳ್ಕೊಳ್ಳೋಣ. ಏನಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಾಳೆ ಬೆಳಿಗ್ಗೆ ಅಥವಾ ಅಂದ್ರೆ ನಾಳೆ ಸಮಯ ತರಗತಿ ಪ್ರಾರಂಭ ಆದಾಗ ಅಥವಾ ಇದು ತರಗತಿ ಮುಗಿದ್ಮೇಲೆ ನೀವು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆನ ಕೇಳ್ಬೋದು. ಸ್ಕ್ರೀನ್ ಶೇರ್ ಮಾಡ್ತೀನಿ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 21ನೇ ಶ್ಲೋಕ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆಯನ್ನ ತಿಳ್ಕೊಂಡ್ ಬರೋಣ. ಅವ್ಯಕ್ತೋಕ್ಷರ ಇತ್ಯುಕ್ತಃ. ಅವ್ಯಕ್ತೋಕ್ಷರ, ಇಲ್ಲಿ ನೋಡಿ ತೋ ಆದ್ಮೇಲೆ ಮತ್ತೆ ಅವಗ್ರಹ ಇದೆ. ಅವಗ್ರಹ ಯಾವಾಗ್ಲೂ ಇದ್ದಾಗ ಕೂಡ ನಾವು ಅ ಅನ್ನೋ ಅಕ್ಷರವನ್ನ ಬಳಸ್ಬೇಕು ಅಂತ ಹೇಳಿದೀನಿ. ಸೊ ಇದನ್ನ ಬಿಡಿಸಿದಾಗ ಅವ್ಯಕ್ತ ಅಕ್ಷರ ಅಂತ ಹೇಳ್ತಾರೆ, ಕೂಡಿಸಿದಾಗ ಅವ್ಯಕ್ತೋಕ್ಷರ ಅಂತ ಆಗುತ್ತೆ. ಸೊ ರಾಗಬದ್ಧವಾಗಿ ನಾವು ಹಾಡ್ಬೇಕಾದ್ರೆ ಅವ್ಯಕ್ತೋಕ್ಷರ ಅಂತಾನೆ ಹೇಳ್ಬೇಕಾಗತ್ತೆ. ಸೊ ಸಪೋಸ್ ಯಾರಿಗೆ ಅದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ವೋ, ನೀವು ಅವ್ಯಕ್ತ ಅಕ್ಷರ ಅಂತ ಹೇಳ್ಬೋದು. ಅವ್ಯಕ್ತ ಯಾವಾಗ್ಲೂ ಮಧ್ಯದಲ್ಲಿ 8 ಅನುಸ್ತುಭ ಛಂದಸ್ಸಿನಲ್ಲಿ 8 ಅಕ್ಷರಗಳು ಬಂದಾಗ 8 ಅಕ್ಷರ ಕೊನೆಗೆ ಮಾತ್ರ ನಾವು ವಿಸರ್ಗದ ಉಚ್ಚಾರಣೆಯನ್ನ ಮಾಡ್ತೇವೆ. ಅದು ಅಲ್ಪವಾಗಿ ಉಚ್ಚಾರಣೆಯನ್ನ ಮಾಡ್ಬೇಕು. ಮಧ್ಯದಲ್ಲಿ ಬಂದ್ರು ಕೂಡ ಅಲ್ಪವಾಗಿ ಉಚ್ಚಾರಣೆ ಮಾಡ್ಬೇಕು ವಿಸರ್ಗ ಬಂದ್ರೆ. ಸೊ ಇಲ್ಲಿ ಅವ್ಯಕ್ತ ಅಕ್ಷರ ಅಂತ ಬಂದಾಗ ಇಲ್ಲಿ ಅವ್ಯಕ್ತ ಅಕ್ಷರ ಅಂತ ಹೇಳಿ ಸರ್ಪಸ್ಯ ಬಾಲಸ್ಯ ಅಂದ್ರೆ ಒಂದು ಸರ್ಪದ
ಶಿಶು ಎಷ್ಟು ಹುಸ್ ಮಾಡುತ್ತೋ ಹ ಹೇಳುತ್ತೋ ಅಷ್ಟು ಮಾತ್ರ ನಾವು ಹ ಹೇಳ್ಬೇಕು ಅಂತ ಹೇಳುತ್ತೆ. ಅವ್ಯಕ್ತೋಕ್ಷರ ಇತ್ಯುಕ್ತ. ಇಲ್ಲಿ ಅಕ್ಷರ ಅಲ್ಲಿ ವಿಸರ್ಗ ಬರುತ್ತೆ, ಬಟ್ ಅಲ್ಲಿ ಕೊಟ್ಟಿಲ್ಲ. ಅವ್ಯಕ್ತೋಕ್ಷರ ಇತ್ಯುಕ್ತ. ತಮಾಹುಹು ನೋಡಿ, ಇಲ್ಲಿ ಹೂಕೆ ಮತ್ತೆ ವಿಸರ್ಗ ಇದೆ. ಹಿಂದಿನ ಒಂದು ವ್ಯಂಜನ ಯಾವ ಸ್ವರ ಹೊಂದಿದೆಯೋ ಅದೇ ಸ್ವರ ವಿಸರ್ಗ ಕೂಡ ಉಚ್ಚಾರಣೆ ಆಗುತ್ತೆ. ವಿಸರ್ಗದ ಒಂದು ಉಚ್ಚಾರಣೆ ಏನು ಹ ಅಲ್ಲ. ಸೊ ಹುಹು, ತಮಾಹುಹು ಅಂತ ಹೇಳಿ ಕರೀತಾರೆ ಇದಕ್ಕೆ. ಬಟ್ 8 ಅಕ್ಷರಗಳ ಮಧ್ಯದಲ್ಲಿ ಬಂದಿರೋದ್ರಿಂದ ಅಲ್ಪವಾಗಿ ಅದಕ್ಕೆ ನಾವು ವಿಸರ್ಗ ಕೊಡ್ಬೇಕು. ತಮಾಹು, ತಮಾಹು, ತಮಾಹುಹು ಅನ್ನೋಕ್ಕಿಂತ ತಮಾಹು. ಪರಮಾಂ ಗತಿಂ, ಗತಿಂ ವ್ಯಂಜನ ಇದೆ, ಅಲ್ಪವಾಗಿ ಮ ಹೇಳ್ಬೇಕು. ಯಂ ಪ್ರಾಪ್ಯ ನ ನಿವರ್ತಂತೆ, ದೀರ್ಘ ಇದೆ. ತದ್ಧಾಮ, ಧಕ್ಕೆ ಧವತ್ತು, ತದ್ಧಾಮ ಪರಮಂ ಮಮ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಅವ್ಯಕ್ತ ಅಕ್ಷರ. ಅವ್ಯಕ್ತ ಅಂದ್ರೆ ಅಪ್ರಕಟವಾಗುವಂಥದ್ದು ಅಲ್ಲ, ಅವ್ಯಕ್ತವಾಗುವಂಥದ್ದು, ಅಪ್ರಕಟವಾಗುವಂಥದ್ದು ಅಂತ ಕರೀತೇವೆ. ಅಕ್ಷರ ಅಂತಂದ್ರೆ ಕ್ಷರ ಇಲ್ಲದೆ ಇರುವಂಥದ್ದು. ಕ್ಷರ ಅಂದ್ರೆ ವಿನಾಶ, ಅಕ್ಷರ ಅಂದ್ರೆ ಅವಿನಾಶವಾದಂಥದ್ದು. ಇತ್ಯುಕ್ತ. ಇತ್ಯುಕ್ತ ಅಂದ್ರೆ ಇದನ್ನು ಬಿಡಿಸಿದಾಗ ಇತಿ ಉಕ್ತ ಅಂತ ಕರೀತಾರೆ. ಇತಿ ಉಕ್ತ ಅಂತ, ಉಕ್ತ ಅಂದ್ರೆ ಹೇಳಲ್ಪಟ್ಟಿರುವಂಥದ್ದು. ಹೇಗೆ ಹೇಳಲ್ಪಟ್ಟಿರುವಂಥದ್ದು? ಹೀಗೆ ಹೇಳಲ್ಪಟ್ಟಿರುವಂಥದ್ದು. ಇತಿ ಉಕ್ತ, ಹೀಗೆ ಹೇಳಲ್ಪಟ್ಟಿರುವಂಥದ್ದು. ಮತ್ತೆ ತಮಾಹುಹು ಪರಮಾಂ ಗತಿಂ. ಇಲ್ಲಿ ತಮಾಹುಹು ನ ಬಿಡಿಸಿದಾಗ ತಮ್ ಆಹುಹು ಅಂತ ಕರೀತಾರೆ ಅದಕ್ಕೆ. ತಮ್ ಆಹುಹು ಪರಮಾಂ ಗತಿಂ ಅಂದ್ರೆ, ತಮ್ ಅಂದ್ರೆ ಇಲ್ಲಿ ಅದನ್ನು ಅಂತ ಹೇಳಿ, ಅದನ್ನು ಅಥವಾ ಆ ಅಂತ ಹೇಳಿ ಕರಿತೇವೆ. ಆಹುಹು ಅಂತಂದ್ರೆ ಕರೀತಾರೆ, ಎನ್ನುತ್ತಾರೆ, ತಿಳಿಯುತ್ತಾರೆ ಅಂತ ಹೇಳ್ತಾರಲ್ಲ. ತಮ್ ಆಹುಹು. ಪರಮಾಂ ಗತಿಂ, ಪರಮಾಂ ಅಂತಂದ್ರೆ ಪರಮ ಗತಿ ಅಂದ್ರೆ, ಗತಿಂ ಅಂದ್ರೆ ಗತಿ, ಪರಮ ಗತಿಯನ್ನ. ಸೊ ಹೀಗೆ ಅಪ್ರಕಟ ಅವಿನಾಶ ಆ ಸ್ಥಿತಿಯನ್ನ ಪರಮಗತಿ ಎನ್ನುತ್ತಾರೆ ಅಂತ ಹೇಳಿ ಒಂದು ಲೈನ್ ಹೇಳುತ್ತೆ. ಅಪ್ರಕಟವಾಗುವಂಥದ್ದು, ಅವಿನಾಶಿ ಆದಂಥದ್ದು, ಹೀಗೆ ಹೇಳಲ್ಪಟ್ಟದಂತೂ ಯಾವಾಗ್ಲೂ ಕೂಡ ಪರಮಗತಿ ಎನ್ನುತ್ತಾರೆ, ಆ ಸ್ಥಿತಿಯನ್ನ ಪರಮಗತಿ ಎನ್ನುತ್ತಾರೆ ಅಂತ 2 ಲೈನ್ ಹೇಳುತ್ತೆ. 3ನೇ ಲೈನು ಯಂ ಪ್ರಾಪ್ಯ ನ ನಿವರ್ತಂತೆ. ಯಂ ಪ್ರಾಪ್ಯ ಅಂತಂದ್ರೆ, ಯಂ ಅಂದ್ರೆ ಅದನ್ನು, ಪ್ರಾಪ್ಯ ಅಂದ್ರೆ ತಲುಪಿದರು ಅಂತ ಹೇಳಿ. ಯಂ ಪ್ರಾಪ್ಯ ಅಂದ್ರೆ ಅದನ್ನ ತಲುಪಿದರೆ. ನ ನಿವರ್ತಂತೆ, ನ ನಿವರ್ತಂತೆ ಅಂದ್ರೆ ಮತ್ತೆ ಏನಾಗತ್ತೆ ಅದನ್ನ ತಲುಪಿದ್ರೆ, ಪರಮಗತಿಯನ್ನ ತಲುಪಿದ್ರೆ ನ ನಿವರ್ತಂತೆ. ನಿವರ್ತಂತೆ ಅಂದ್ರೆ ಮರಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಗಮ್ಯಸ್ಥಾನವನ್ನ ಪಡಿತೇವೆ. ಸೊ ಗತಿಂ ಅಂದ್ರೆ ಏನು? ಪರಮಗತಿ. ಸೊ ಹೀಗೆ ಈ ಯಂ ಪ್ರಾಪ್ಯ ನಿವರ್ತಂತೆ, ನಾವು ಈ ಒಂದು ಭೌತಿಕ ಜಗತ್ತಿಗೆ ಹಿಂದಿರುಗೋದಿಲ್ಲ ಅಂತ ಕರೀತಾರೆ. ತಮ್ ತದ್ಧಾಮ, ತದ್ಧಾಮ ಅಂದ್ರೆ ತತ್ಧಾಮ ಅಂತ ಹೇಳ್ತಾರೆ. ತತ್ಧಾಮ ಅಂದ್ರೆ ತತ್ ಅಂದ್ರೆ ಆ ಧಾಮ. ಯಾ ಧಾಮ? ಪರಮಧಾಮ. ಯಾರ ಧಾಮ? ಭಗವಂತನ ಧಾಮ. ಆ ಧಾಮ ಪರಮಂ ಮಮ. ಪರಮಂ ಮಮ ಅಂದ್ರೆ ಅದು ನನ್ನ ಪರಮಧಾಮ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇದು ಯಾರು ವಾಚ? ಭಗವಂತ ವಾಚ, ಭಗವಾನ್ ವಾಚ. ಸೊ ಅದು ನನ್ನ ಪರಮಧಾಮ ಅಂತ ಹೇಳಿ ಹೇಳ್ತಾರೆ. ಸೊ ಇದು ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಅವ್ಯಕ್ತೋಕ್ಷರ ಇತ್ಯುಕ್ತ ತಮ್ ಆಹುಹು ಪರಮಾಂ ಗತಿಂ ಅಂದ್ರೆ ಆ ಅಪ್ರಕಟ ಅವಿನಾಶನಾದ ಸ್ಥಿತಿಯನ್ನು ಪರಮಗತಿ ಎನ್ನುತ್ತಾರೆ. ಸೊ ಯಾರು ಇದನ್ನ ತಲುಪ್ತಾರೋ ಅವರು ಮತ್ತೆ ಮರಳೋದಿಲ್ಲ. ಸೊ ಮತ್ತೆ ಮರಳೋದಿಲ್ಲ ಅಂತ ಒಂದು ಸ್ಥಾನವನ್ನ ಪರಮಧಾಮ, ಶಾಶ್ವತ ಆವಾಸ ಸ್ಥಾನ ಅಂತ ಹೇಳಿ ಕರೀತಾರೆ. ಸೊ ಅವ್ಯಕ್ತವಾಗಿರುವಂಥದ್ದು, ಅವಿನಾಶಿಯಾದ ಆ ಸ್ಥಿತಿ ಪರಮಗತಿಯಾಗಿದೆ. ಅದನ್ನ ತಲುಪಿದವರು ಮತ್ತೆ ಮರಳೋದಿಲ್ಲ. ಸೊ ಹೀಗೆ ಆ ಒಂದು ಯಾರು ಮರಳೋದಿಲ್ವೋ, ಮರಳದೇ ಇರುವಂತಹ ಧಾಮ ಇದೆಯೋ ಅದು ಭಗವಂತನ ಶಾಶ್ವತ ಧಾಮವಾಗಿದೆ ಅಂತ ಹೇಳಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮತ್ತೆ 5 ಜನರಿಗೆ ಹೇಳಿಸಿ. ಹರೇ ಕೃಷ್ಣ ಮಾತಾಜಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಎಂ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ.
ಅವ್ಯಕ್ತೋಕ್ಷರ ಇತ್ಯುಕ್ತಂ ತಮೋಹುಂ ಪರಮಂ ಗತಿಂ. ಇತ್ಯುಕ್ತಃ ಮಾತಾಜಿ, ಇತ್ಯುಕ್ತ ನೋಡಿ ಇಲ್ಲಿ ವಿಸರ್ಗ ಇದೆಯಲ್ಲ, ಎರಡು ಸೊನ್ನೆ ಕಾಣ್ತಾ ಇದೆಯಾ ನಿಮ್ಗೆ? ಇತ್ಯುಕ್ತಃ ಅಂತ ಹೇಳ್ತಾರೆ ಅದನ್ನ. ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹುಂ ಪರಮಂ ಗತಿಂ ಯಂ ಇಲ್ಲ, ಪ್ರಾಪ್ಯ ತಮಾಹುಂ ಮಾತಾಜಿ ಗಮನಿಸಿ, ತಮಾಹು ವಿಸರ್ಗ ಇದೆಯಲ್ಲ, ವಿಸರ್ಗ ಅಂತ ಹೂ ಅಂತ ಹೇಳ್ತಾರೆ. ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿರ್ವಂತತೆ ನಿವರ್ತಂತೆ. ಇಲ್ಲ ನಿವರ್ತಂತೆ ನಿವರ್ತಂತೆ ತದ್ಧಾಮ ಪರಮಂ ಮಮಂ. ಮತ್ತದು ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ? ಕೇಳಿಸ್ಕೊಳ್ಳಿ ಮಾತಾಜಿ, ಕೇಳಿಸ್ಕೊಂಡು ಆಮೇಲೆ ನೀವು ರಿಪೀಟ್ ಮಾಡಿ, ಹೇಳ್ತಾರಲ್ಲ ನೋಡಿ ರಿಪೀಟ್ ಮಾಡಿ. ನೀವು ನಿಮ್ಗೆ ಆಗಿರುವಂತದ್ದೇನು ನಿವರ್ತಂತೆ. ಮುಂದೆ ನೋಡಿ 9 ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಅರ್ಕಾವಳಿ ಅಂತ ಕರೀತಾರೆ ಅಲ್ಲ. ಆ ಅರ್ಕಾವಳಿ ಯಾವಾಗ್ಲೂ ಫಸ್ಟ್ ಉಚ್ಚಾರಣೆ ಆಗ್ಬೇಕು ತಕ್ಕಿಂತ ಮುಂಚೆ. ನಿವರ್ತಂತೆ. ಶ್ಲೋಕ 28. ಅವ್ಯಕ್ತೋಕ್ಷರ ಇತ್ಯುತ್ತಮ್ ಅಲ್ಲ, ಏನಿದೆ ನೋಡಿ ಅಲ್ಲಿ 2 ಡಾಟ್ ಇದ್ರೆ ಹದ್ದು ವಿಸರ್ಗ ಯಾವಾಗ್ಲೂ ಹ ರೂಪದಲ್ಲಿ ಉಚ್ಚಾರಣೆ ಆಗುತ್ತೆ. ಅವ್ಯಕ್ತೋಕ್ಷರ ಅತ್ಯುಕ್ತಃ ಈ ಮಾತಾಜಿ ಅದು ಗಮನಿಸಿ. ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಂ ಮಮ. ಹರೇ ಕೃಷ್ಣ. ಪರಮಂ ಮಮ. ಮುಂದೆ ಮತ್ತೆ 0 ಇದೆಯಲ್ಲ, ಅದಕ್ಕೆ ಅನುಸ್ವಾರ ಅಂತ ಕರೀತಾರೆ. ಸೊ ಅದಕ್ಕೆ ಉಚ್ಚಾರಣೆ, ಅನುಸ್ವಾರ ಯಾವಾಗ್ಲೂ ರೂಪದಲ್ಲಿ ಉಚ್ಚಾರಣೆ ಆಗುತ್ತೆ. ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸರಿಯಾಗಿದೆಯಾ ಮಾತಾಜಿ? ಶ್ಲೋಕ 20. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 22ನೇ ಶ್ಲೋಕ. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆಯನ್ನು ತಿಳ್ಕೊಳ್ಳೋಣ. ಪುರುಷ ಸ ಪರ ಪಾರ್ಥ. ಇಲ್ಲಿ ಪುರುಷ, ಅಲ್ಲಿನೂ ಕೂಡ ಹ ಇದೆ. ಪುರುಷ ಅಂತ ಮಧ್ಯದಲ್ಲಿ ಹೇಳಂಗಿಲ್ಲ. ಪುರುಷ ಅಲ್ಪವಾಗಿ ಹ ಕೇಳ್ಬೇಕು. ಪುರುಷ ಸ ಪರ ಪಾರ್ಥ. ನೋಡಿ ಅಲ್ಲಿ ಪರಹ. ಯಾರು ಹೊಸಬ್ರಿದೆಯೋ ಅದ್ರ ಹೇಳ್ಬೋದು, ತಪ್ಪೇನಿಲ್ಲ. ಪರಹ ಅಂದ್ರೂ ಕೂಡ ತಪ್ಪೇನಿಲ್ಲ. ಬಟ್ ಯಾರೆಲ್ಲ ಓಲ್ಡ್ ಈಗಾಗ್ಲೇ ನೀವು ತಿಳ್ಕೊಂಡಿದಿರೋ ಅವರು ಪರ ಪಾರ್ಥ. ಭಕ್ತ್ಯ ಲಭ್ಯಸ್ತ್ವನನ್ಯಯ. ಭಕ್ತ್ಯ ಕಕ್ಕೆ ತವತಿ ಯವತ್ತಿದೆ. ಭಕ್ತ್ಯ ಲಭ್ಯಸ್ತ್ವನನ್ಯಯ. ಇದನ್ನ ಬಿಡಿಸಿದಾಗ ಲಭ್ಯ ತು ಅನನ್ಯಯ ಅಂತ ಕರೀತಾರೆ. 3 ಪದಗಳಾಗತ್ತೆ. ಸೊ ಕೂಡಿ ಲಭ್ಯಸ್ತ್ವನನ್ಯಯ ಅಂತ ಆಗತ್ತೆ. ಸೊ ನೀವು ಇದನ್ನ ಲಭ್ಯಸ್ತ್ವ ಅನನ್ಯಯ ಅಂತ ಕೂಡ ಹೇಳ್ಬೋದು. ಇಲ್ಲ ಅಂದ್ರೆ ಪೂರ್ಣನೂ ಹೇಳ್ಬೋದು, ಲಭ್ಯಸ್ತ್ವನನ್ಯಯ. ಆಮೇಲೆ 3ನೇ ಲೈನಲ್ಲಿ ಯಸ್ಯಾಂತಸ್ಥಾನಿ. ಯತ್ಯಾಂತಸ್ಥಾನಿ ಬಿಡಿಸಿದಾಗ ಯಸ್ಯ ಅಂತಸ್ಥಾನಿ ಅಂತ ಕರೀತಾರೆ. ಯಸ್ಯ ಅಂತ್ಯಸ್ಥಾನಿ, ಯಸ್ಯಾಂತಸ್ಥಾನಿ. ನೋಡಿ ಅಲ್ಲಿ ಮತ್ತೆ ತಕ್ಕೆ ವಿಸರ್ಗ ಇದೆ. ಹಾಗೆ ಇಲ್ಲಿ ತಹ ಸ್ಥಾನಿ ಅನ್ನಂಗಿಲ್ಲ. ಯಸ್ಯಾಂತ ಸ್ಥಾನಿ. ಸ್ವಲ್ಪ ಹ ಹೇಳ್ಬೇಕು. ಯಸ್ಯಾಂತ ಸ್ಥಾನಿ. ಸಕ್ಕೆ ದೊಡ್ಡ ಥವತ್ತಿದೆ. ಸೊ ಯಾವಾಗ್ಲೂ ದೊಡ್ಡ ಥಗಳನ್ನ, ದೊಡ್ಡದಾಗಿ ಏನೇನಿದೆಯೋ ಅವನ್ನೆಲ್ಲ ನಾವು
ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಹೇಳಿ ಅದು ನಾವು ಒತ್ತಿನೇ ಉಚ್ಚಾರಣೆ ಮಾಡ್ಬೇಕು. ಯಸ್ಯಾಂತ ಸ್ಥಾನಿ ಭೂತಾನಿ ಏನ ಸರ್ವಮಿದಂ, ಸರ್ವಂ ಇದಂ ಅಂತ ಕರೀತಾರೆ. ಸರ್ವಮಿದಂ ತತಂ ಮೊಕ್ಕೆ ವ್ಯಂಜನೆ ಇದೆ, ಗಮನಿಸಿ. ಇದರ ಒಂದು ಅರ್ಥವನ್ನ ನೋಡೋಣ. ಪುರುಷ ಪುರುಷ ಸ ಪರ ಪಾರ್ಥ. ಪಾರ್ಥ ಅಂತ ಕರೀತಾ ಇದ್ದಾನೆ ಪೃಥ್ವಿಯ ಮಗನಾದ ಓ ಅರ್ಜುನ, ಓ ಪಾರ್ಥನೆ ಪುರುಷ. ಪುರುಷ ಅಂತಂದ್ರೆ ಪರಮ ಪುರುಷನಿಗೆ ಪುರುಷ ಅಂತ ಕರೀತಾ ಇದ್ದಾರೆ ಇಲ್ಲಿ. ಪರಮ ಪುರುಷನು ಸಹ ಅಂದ್ರೆ ಅವನು ಅಂತ ಅರ್ಥ. ಪರಹ ಅಂತಂದ್ರೆ ಪರಮಶ್ರೇಷ್ಠವಾದಂಥವನು ಅಂತ ಹೇಳಿ ಕರೀತಾರೆ. ಹಾಗಾಗಿ ಪುರುಷ ಸ ಪರ ಪಾರ್ಥ, ಓ ಪಾರ್ಥ ಆ ಪರಮ ಪುರುಷನು ಅತ್ಯಂತ ಶ್ರೇಷ್ಠನು ಅಂತ ಹೇಳಿ. ಪರಹ ಅಂದ್ರೆ ತುಂಬಾನೇ ಶ್ರೇಷ್ಠವಾಗಿರುವಂಥವನು ಅಂತಾರೆ. ಹಾಗಾಗಿ ಪರಮ ಪುರುಷ ಅವನು ಅತ್ಯಂತ ಶ್ರೇಷ್ಠನು. ಭಕ್ತ್ಯ ಲಭ್ಯಸ್ತು ಅನನ್ಯಯ, ಭಕ್ತ್ಯ ಲಭ್ಯಸ್ತ್ವನನ್ಯಯ ಅಥವಾ ಭಕ್ತ್ಯ ಲಭ್ಯಸ್ತು ಅನನ್ಯಯ. ಸೊ ಹೀಗೆ ಈ ಭಕ್ತಿ ಅಂದ್ರೆ ಭಕ್ತಿಯಿಂದ, ಲಭ್ಯ ಅಂತಂದ್ರೆ ಲಭ್ಯವಾಗುವಂಥದ್ದು ಅಂತ, ಲಭ್ಯವಾಗುವಂಥದ್ದು ದೊರೆಯುವಂಥದ್ದು ಅಂತ. ತೂ ಅಂತ ಹೇಳ್ತಾರೆ, ಲಭ್ಯ ತೂ ಅನನ್ಯಯ ಅಂತ ಕರೀತಾರೆ. ಲಭ್ಯ ಅಂದ್ರೆ ದೊರೆಯುವಂಥದ್ದು, ತೂ ಅಂದ್ರೆ ನಿಜವಾಗಿಯೂ, ಅನನ್ಯಯ ಅಂದ್ರೆ ಯಾರಿಗೆ ದೊರೆಯುತ್ತೆ, ಅನನ್ಯಯ ನ ಅನ್ಯ ಭಾವ, ಅದಕ್ಕೆ ಅನನ್ಯಯ ಅಂತ ಕರೀತಾರೆ. ನ ಅನ್ಯ ಅಂದ್ರೆ ಬೇರೆ ಯಾವುದನ್ನ ಹೊರತುಪಡಿಸಿ, ಅಂದ್ರೆ ಬೇರೆ ಆಕಾಂಕ್ಷೆ ಇಲ್ಲದೆ ಏಕಭಾವದಿಂದ ಯಾರು ಇರ್ತಾರೋ ಅದಕ್ಕೆ ಅನನ್ಯಯ ಅಂತ ಕರೀತಾರೆ. ಸೊ ಭಕ್ತ್ಯ ಲಭ್ಯಸ್ತು ಅನನ್ಯಯ ಅಂದ್ರೆ ಅವನನ್ನ ಏಕನಿಷ್ಠ ಭಕ್ತಿಯಿಂದ ಮಾತ್ರ ಪಡಿಬಹುದು ಅಂತ ಹೇಳ್ತಾರೆ 2ನೇ ಲೈನಲ್ಲಿ. 3ನೇ ಲೈನಲ್ಲಿ ಯಸ್ಯಾಂತ ಸ್ಥಾನಿ, ಇಲ್ಲಿ 2 ಪದ ಇದೆ. ಯಸ್ಯ ಅಂದ್ರೆ ಯಾರು, ಅಂತಸ್ಥಾನಿ ಅಂದ್ರೆ ಒಳಗೆ ಇರುವವರು ಅಂತ. ಯಾರೊಳಗೆ, ಭೂತಾನಿ ಎಲ್ಲಾ ಜೀವಿಗಳು. ಹೀಗೆ ಯಸ್ಯಾಂತಸ್ಥಾನಿ ಭೂತಾನಿ ಅಂದ್ರೆ ಎಲ್ಲ ಜೀವಿಗಳು ಅವನಲ್ಲಿ ನೆಲೆಗೊಂಡಿವೆ ಅಂತ. ಯಾರಲ್ಲಿ, ಭಗವಂತನಲ್ಲಿ ನೆಲೆಗೊಂಡಿದೆ ಎಲ್ಲ ಜೀವಿಗಳು ಅಂತ. ಆಮೇಲೆ ಏನ ಸರ್ವಮಿದಂ ತತಂ, ಏನಂದ್ರೆ ಯಾರಿಂದ, ಸರ್ವಂ ಅಂದ್ರೆ ಸಮಸ್ತ ಜಗತ್ತು. ಇದಂ ಅಂದ್ರೆ ಇದು ಅಂತ ಹೇಳಿ, ತತಂ ಅಂದ್ರೆ ವ್ಯಾಪಿಸಿದೆ ಅಂತ ಹೇಳಿ ಕರೀತಾರೆ. ಸೊ ಏನ ಸರ್ವಂ ಇದಂ ತತಂ ಅಂದ್ರೆ ಮತ್ತೆ ಇದೇನು ಎಲ್ಲಾ ಜೀವಿಗಳು ಅವನಲ್ಲಿ ನೆಲೆಗೊಂಡಿದೆಯೋ ಮತ್ತು ಅವನು ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾರೆ. ಅಥವಾ ಎಲ್ಲಾ ಜೀವಿಗಳು ಅವನಲ್ಲಿ ನೆಲೆಗೊಂಡಿದೆ, ಎಲ್ಲ ಸಮಸ್ತ ಜಗತ್ತು ಕೂಡ ಅವನಲ್ಲಿ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಸೊ ಹೀಗೆ ಓ ಪಾರ್ಥ, ಆ ಪರಮ ಪುರುಷ ನನ್ನ ಯಾರು ಏಕನಿಷ್ಠೆಯಿಂದ ನಿರಂತರವಾಗಿ ಭಕ್ತಿಯಿಂದ ಅರಿತುಕೊಳ್ಬಹುದೋ, ಎಲ್ಲಾ ಜೀವಿಗಳು ಅವನಲ್ಲಿಯೇ ನೆಲೆಗೊಂಡಿವೆ ಮತ್ತು ಅವನು ಎಲ್ಲೆಡೆ ವ್ಯಾಪಿಸಿದ್ದಾನೆ, ಅವನಲ್ಲಿ ಎಲ್ಲವೂ ಇದೆ ಅಂತ ಈ ತರ ಹೇಳ್ತಾರೆ. ಸೊ ಎಲ್ಲವೂ ಅವನಲ್ಲಿ ಇದೆ ಮತ್ತೆ ಎಲ್ಲದರಲ್ಲಿಯೂ ಅವನಿದ್ದಾನೆ, ಈ ತರ ಹೇಳ್ತಾ ಇರುವಂತದ್ದು. ಸೊ ಇದಕ್ಕೆ ಸರ್ವಾಂತರ್ಯಾಮಿ ಅಂತ ಕರೀತಾರೆ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಭಗವಂತ ಹೇಗೆ ಸರ್ವಾಂತರ್ಯಾಮಿ ಆಗಿದ್ದಾನೆ, ಹೇಗೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಭಗವಂತ ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಕಂಟಿನ್ಯೂ ಮಾಡಿ ಮಾತಾಜಿ. ಗೀತಾ ಕೊಡಕಲ್ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ, ಸೌಮ್ಯಶ್ರೀ ಮಾತಾಜಿ, ಸ್ವಲ್ಪ ನಿಮ್ದು ಕೇಳಿಸ್ತಾ ಇಲ್ಲ ನೋಡಿ ಮಾತಾಜಿ. ಹೌದಾ? ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿಶ್ರೀ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ. ಒಬ್ಬರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತ ಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ 22. ಪುರುಷ ಸ ಪರ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಹರೇ ಕೃಷ್ಣ. ಶ್ಲೋಕ 22. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಪುರುಷ ಸ ಪರಃ ಪಾರ್ಥ
ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇನ್ನೊಬ್ರು ಯಾರು ಹೇಳಿಲ್ಲ, ಗೀತಾ ಕೊಡಕಲ್ ಮಾತಾಜಿ ಹೇಳಿದ್ರ? ಅವ್ರು ಹೇಳಿದ್ರು. ಒಬ್ರು ಯಾರು ಹೇಳಿಲ್ಲ ಮಾತಾಜಿ. ಹೆಸರು ಜ್ಯೋತಿ ಮಾತಾಜಿ, ಜ್ಯೋತಿ ಮಾತಾಜಿ, ಜ್ಯೋತಿ ಮಾತಾಜಿ ಹೇಳಿದ್ರು. ಕೊಡಕಲ್ ಮಾತಾಜಿ ಆಯ್ತಾ? ಎಲ್ಲಾರ ಆಯ್ತಂದ್ರೆ ಇನ್ನೊಬ್ರು ಜ್ಯೋತಿ ಇದಾರೆ ನೋಡಿ ಮಾತಾಜಿ, ಜ್ಯೋತಿಶ್ರೀ ಅದೇ ಮಾತಾಜಿ. ಜ್ಯೋತಿನೇ ಅಲ್ಲ, ಜ್ಯೋತಿಶ್ರೀ ಮಾತಾಜಿ ಹೇಳಿದ್ರು. ಜ್ಯೋತಿ ಮಾತಾಜಿ ಹೇಳಿದ್ರ? ಹೇಳಿ. ಇಲ್ಲ, ಅವ್ರು ಹಾ ಮಾತಾಜಿ. ಹೌದಾ, ಆಯ್ತು ಬಿಡಿ. ಆಯ್ತು ಮತ್ತೆ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹಾ, ಹೇಳಿದ್ರೆ ಆಯ್ತು ಮಾತಾಜಿ. ಈಗ ಹೇಳಿದ್ರಾ ನೀವು? ನಾ ಹೇಳಿದ್ ಕೇಳಿಸ್ತಾ ಮಾತಾಜಿ? ಕೇಳಿಸಿದೆ. ಹೇಳಿಲ್ಲ ಅಂದ್ರೆ ಹೇಳಿ ಜ್ಯೋತಿ ಮಾತಾಜಿ. ನೀವು ಬೇಡಿ ಆನಂದ ಕುಲಕರ್ಣಿ ಪ್ರಭುಜಿ ಹೇಳಿದೀರಾ? ಜ್ಯೋತಿ ಮಾತಾಜಿ ಹೇಳಿ, ಬೇಗ ಹೇಳ್ಬೇಕು. ಶ್ಲೋಕ 22. ಪುರುಷ ಸ ಪರ ಪಾರ್ಥ ಭಕ್ತ್ಯ ಲಭ್ಯಸ್ವನನ್ನಯ ಯಶ್ಚಂತಾಸ್ತಾನಿ ಭೂತಾನಿ ಹೇನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ. ಕರೆಕ್ಷನ್ ಇದೆಯಾ ಮಾತಾಜಿ? ಇಲ್ಲ ಇಲ್ಲ ಮಾತಾಜಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 23ನೇ ಶ್ಲೋಕ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಯತ್ರ ಕಾಲೇ ತ್ವನಾವೃತ್ತಿಂ, ತ್ವನಾವೃತ್ತಿಂ ಅನ್ನ ಬಿಡಿಸಿದಾಗ ತು ಅನಾವೃತ್ತಿಂ ಅಂತ ಹೇಳಿ ಕರೀತಾರೆ. ತು ಅನಾವೃತ್ತಿಂ. ಸೊ ತ್ವನಾವೃತ್ತಿಂ ಅಂಬೋದು ಕೊನೆಗೆ ವ್ಯಂಜನ ಇದೆ ಮಾ, ಸ್ವಲ್ಪವಾಗಿ ವ್ಯಂಜನ ಹೇಳ್ಬೇಕು. ವೃತ್ತಿಂ ಸ್ವರ ಬರೋದಿಲ್ಲ ಅಲ್ಲಿ. ತ್ವನಾವೃತ್ತಿಂ. ಆವೃತ್ತಿಂ ಚೈವ ನೋಡಿ, ವಕೆ ಆವೃತ್ತಿಂ, ವಕೆ ವಟ್ರ ಸುಳಿ ಇದೆ ಕೆಳಗಡೆ. ಸೊ ರುಚಿರು ಋಷಿರು ಬರುತ್ತೆ. ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ. ನೋಡಿ, ತುಂಬಾನೇ ಇಲ್ಲಿ ಅನುಸ್ವಾರಗಳಿದೆ. ವಕ್ಷ್ಯಾಮಿ ಭರತರ್ಷಭ. ನೋಡಿ, ಭಕ್ಕೆ ದೊಡ್ಡ ಭ ಇದೆ. ಸೊ ಗಮನಿಸಿ, ಭರತರ್ಷಭ. ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ಬಿಡ ಬರೋಣ. ಯತ್ರ ಕಾಲೇ ಯೋಗಿನಃ ಪ್ರಯಾತ ಅಂತ ಕರೀತಾರೆ. ಅಂದ್ರೆ ಆಕ್ಚುಲಿ ಅದು ಒಂದು ಪದ ಕೂಡಿದ್ರೆ ಒಂದು ಶಬ್ದ ಆಗುತ್ತೆ. ಯತ್ರ ಕಾಲೇ ಯೋಗಿನಃ ಪ್ರಯಾತಾಹ ಅಂತ ಕರೀತಾರೆ. ಯತ್ರ ಅಂದ್ರೆ ಯಾವ ಸಮಯದಲ್ಲಿ ಅಂತ ಹೇಳಿ, ಕಾಲೆ ಅಂದ್ರೆ ಕಾಲದಲ್ಲಿ, ಯಾವ ಸಮಯದಲ್ಲಿ ಯಾರು ಇದು ಯೋಗಿಗಳ ಕುರಿತಾಗಿ ಹೇಳ್ತಾ ಇರುವಂತದ್ದಲ್ವಾ. ಯಾವ ಸಮಯದಲ್ಲಿ ಯೋಗಿಗಳು ಪ್ರಯಾಣಿಸುತ್ತಾರೋ, ಪ್ರಯಾತ ಅಂದ್ರೆ ಪ್ರಯಾಣಿಸುತ್ತಿರುವಂತದ್ದು. ಅನಾವೃತ್ತಿಂ ಚ ಆವೃತ್ತಿಂ ಚ ಅಂತ ಕರೀತಾರೆ. ಇಲ್ಲಿ ನೋಡಿ, ಫಸ್ಟ್ ಲೈನು ಮತ್ತೆ 2ನೇ ಲೈನದ್ದು. ಫಸ್ಟ್ ಲೈನದು ಕೊನೆಯ ಶಬ್ದ, 2ನೇ ಲೈನದು ಫಸ್ಟ್ ಶಬ್ದ. ಸೊ ಹೀಗೆ ಇಲ್ಲಿ ಶಬ್ದ ಆಗತ್ತೆ, ಒಂದು ಪದ ಆಗತ್ತೆ. ಅನಾವೃತ್ತಿಂ ಚ ಆವೃತ್ತಿಂ ಚ. ಸೊ ಅನಾವೃತ್ತಿಂ ಅಂತಂದ್ರೆ ಹಿಂದಿರುಗದೆ ಇರುವುದನ್ನ ಅನಾವೃತ್ತಿಂ ಅಂತ ಕರೀತಾರೆ. ಆವೃತ್ತಿಂ ಅಂತಂದ್ರೆ ಹಿಂದಿರುಗುವಂಥದ್ದು ಅಂತ. ಸೊ ಇದು ಅದು ಮುಕ್ತಿ ಮತ್ತೆ ಪುನರ್ಜನ್ಮದ ಕಾಲವಾಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ದೇಹ ತ್ಯಜಿಸುವ ಸಮಯದಲ್ಲಿ ಹೇಗೆ ಪುನರ್ಜನ್ಮೆಯನ್ನ ಪಡಿತಾರೆ, ಹೇಗೆ ಮುಕ್ತಿಯನ್ನ ಪಡಿತಾರೆ ಅದನ್ನ ಹೇಳ್ತಾ ಇರುವಂತದ್ದು. ಅನಾವೃತ್ತಿಂ ಆವೃತ್ತಿಂ. ಅನಾವೃತ್ತಿಂ ಅಂದ್ರೆ ಮುಕ್ತಿ ಪಡೆಯುವಂಥದ್ದು. ಆಮೇಲೆ ಮುಕ್ತಿ ಮಾರ್ಗ ಅಂತ ಕರೀತಾರೆ, ಹಿಂದಿರುಗದೆ ಇರುವಂತದ್ದು ಮುಕ್ತಿ ಮಾರ್ಗ. ಆವೃತ್ತಿಂ ಅಂದ್ರೆ ಹಿಂದಿರುಗುವಂಥದ್ದು. ಹಿಂದಿರುಗುವಂಥದ್ದು ಅಂದ್ರೆ ಪುನರ್ಜನ್ಮ, ನಾನು ವಾಪಸ್ ಬರ್ತೇನೆ, ಆವೃತ್ತಿಂ ಅಂತಾರೆ. ನಾನು ಮತ್ತೆ ಹುಟ್ಟಿ ಬರ್ತೇನೆ ಅಂದ್ರೆ ಅದು ಪುನರ್ಜನ್ಮ, ಆವೃತ್ತಿಂ ಅಂತಾರೆ. ಅನಾವೃತ್ತಿಂ ಅಂದ್ರೆ ನಾನು ಮತ್ತೆ ಹುಟ್ಟಿ ಬರಲ್ಲ, ಅದು ಮುಕ್ತಿಯ ಮಾರ್ಗ ಅಂತ ಹೇಳ್ತಾ ಇರುವಂಥದ್ದು. ತಂ ಕಾಲಂ ವಕ್ಷ್ಯಾಮಿ. ಇಲ್ಲಿ ತಂ ಕಾಲಂ ವಕ್ಷ್ಯಾಮಿ ಅಂತಂದ್ರೆ ತಮ್ ಅಂತಂದ್ರೆ ನಾನು, ಕಾಲಂ ಅಂತಂದ್ರೆ ಆ ಕಾಲವನ್ನ ವಿವರಿಸುತ್ತೇನೆ. ವಕ್ಷ್ಯಾಮಿ ಅಂದ್ರೆ ಹೇಳ್ತೇನೆ, ಆ ಸಮಯವನ್ನ ನಾನ್ ವಿವರಿಸ್ತೇನೆ ಅಥವಾ ನಾನ್ ಹೇಳ್ತೇನೆ. ಭರತರ್ಷಭ, ಓ ಭರತ ಶ್ರೇಷ್ಠನೇ ಅಂತ ಹೇಳ್ತಾರೆ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನಂದ್ರೆ, ಓ ಅರ್ಜುನ, ಯೋಗಿಗಳು ಯಾವ ಸಮಯದಲ್ಲಿ ದೇಹವನ್ನ ತ್ಯಜಿಸ್ತಾರೋ ಆ ಸಮಯದ ಪ್ರಕಾರ ಅವರು ಪುನರ್ಜನ್ಮವನ್ನ ಪಡೀತಾರೆ ಅಥವಾ ಮುಕ್ತಿಯನ್ನ ಪಡೀತಾರೆ.
ಸೊ ಅದನ್ನ ನಾನೀಗ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಆ ಸಮಯದ ಪ್ರಕಾರ ಅವರು ಪುನರ್ಜನ್ಮ ಪಡಿತಾರೆ, ಮುಕ್ತಿಯನ್ನ ಪಡಿತಾರೆ. ಸೊ ಅದನ್ನ ನಾನು ನಿನಗೆ ವಿವರಿಸ್ತೇನೆ, ಕೇಳು ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕವಿತಾ ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಒಬ್ರೇ ಆದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ನಾನು ಓದ್ಲಾ ಹೇಳಿ ಮಾತಾಜಿ? ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಪ್ರಯಾತ ಯಾಂತಿ ತಂ ಕಾಲಂ. ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಇದು ಆವೃತ್ತಿಂ ಅಂತ ಹೇಳ್ಬೇಡಿ ಎಲ್ರು. ಆವೃತ್ತಿಂ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದ್ರೂ ಅನ್ಕೊಳ್ತೀನಿ ಮಾತಾಜಿ ಎಲ್ರು. ಅವ್ರಿಗೆ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ ಚಾಟ್ ಬಾಕ್ಸ್ ಅಲ್ಲಿ. ಹಾಕಿದ್ದೇನೆ ಮಾತಾಜಿ. ಚಾಟ್ ಬಾಕ್ಸ್ ಅಲ್ಲಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಮಾತಾಜಿ, ಎಲ್ರು ಅಟೆಂಡೆನ್ಸ್ ಹಾಕಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 24ನೇ ಶ್ಲೋಕ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ವಿದೋ ಜನಾಃ. ಇದರ ಒಂದು ಉಚ್ಚಾರಣೆ ಅಗ್ನಿರ್ ಜ್ಯೋತಿರಃ. ಅಗ್ನಿರ್ ಜ್ಯೋತಿರಃ ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ಅಗ್ನಿಹಿ, ಜ್ಯೋತಿಹಿ, ಅಹಹ ಅಂತ ಕರೀತಾರೆ. ಅಹಹ ಅಂದ್ರೆ ಹಗಲು. ಅಗ್ನಿರ್ ಜ್ಯೋತಿರಹ ಅಂತ ಹೇಳ್ತಾರೆ ಇದಕ್ಕೆ. ನೀವು ಸೆಪರೇಟ್ ಹೇಳ್ಬೋದು. ಅಗ್ನಿ ಜ್ಯೋತಿ ಅಹಹ ಅಂತಾನು ಹೇಳ್ಬೋದು. ಶುಕ್ಲಃ ಅಂದ್ರೆ ಶುಕ್ಲ ಪಕ್ಷ. ಷಣ್ಮಾಸ ನೌಕೆ ಮಾವತ್ತಿದೆ. ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ. ನೋಡಿಲಿ, ಬ್ರಹ್ಮ ಅಲ್ಲ ಬ್ರಹ್ಮ. ಸಂಯುತ ಅನ್ನೋದನ್ನ ಈಗಾಗಲೇ ವಿವರಿಸಿದ್ದೇನೆ ನಿಮ್ಗೆ ಕ್ಲಾಸ್ ಅಲ್ಲಿ. ಸೊ ಹಾಗಾಗಿ ಹ ಮೊದ್ಲು ಬರುತ್ತೋ ಮೊದ್ಲು ಬರುತ್ತೋ ಅನ್ನುವಂತ ಗೊಂದಲ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಸೊ ಇಲ್ಲಿ ಹ ಯಾವಾಗ್ಲೂ ಎದೆಯಿಂದ ಉಚ್ಚಾರಣೆ ಆಗ್ಬೇಕು. ಅಸಂಯುತ ಅಂತ ಕರೀತಾರೆ. ಸೊ ಅಲ್ಲಿ ಬ್ರಹ್ಮ ಮ ಹೇಳಿದಾಗ ಹ ಎದೆಯಿಂದ ಬರುತ್ತೆ. ಹಾಗಾಗಿ ಬ್ರಹ್ಮವಿದೋ ಜನಾಃ ಅಂತ ಬರುತ್ತೆ. ಸೊ ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಅಗ್ನಿಹಿ ಜ್ಯೋತಿಹಿ ಅಹಹ ಶುಕ್ಲಃ ಅಂದ್ರೆ ಅಗ್ನಿ ಬೆಳಕು, ಹಗಲು, ಶುಕ್ಲ ಪಕ್ಷ. ಷಣ್ಮಾಸ ಉತ್ತರಾಯಣಂ ಷಣ್ಮಾಸ ಅಂದ್ರೆ ಷಟ್ ಮಾಸಾಹ ಅಂತ ಹೇಳ್ತಾರೆ ಇದನ್ನ. ಅಂದ್ರೆ 6 ತಿಂಗಳುಗಳು. ಷಟ್ ಅಂದ್ರೆ 6, ಮಾಸ ಅಂದ್ರೆ ತಿಂಗಳು, 6 ತಿಂಗಳು. ಷಣ್ಮಾಸ ಉತ್ತರಾಯಣಂ ಇಲ್ಲಿ 6 ತಿಂಗಳು ಉತ್ತರಾಯಣ ಇರುತ್ತೆ ಅಂತ ಹೇಳ್ತಾ ಇರುವಂತದ್ದು ಭಗವಂತ. ಷಣ್ಮಾಸ ಉತ್ತರಾಯಣಂ ಹಾಗೂ ಉತ್ತರಾಯಣದ 6 ತಿಂಗಳುಗಳಲ್ಲಿ ಅಂತ. ತತ್ರ ಪ್ರಯಾತಾಹ ತತ್ರ ಅಂತಂದ್ರೆ ಆ ಸಮಯದಲ್ಲಿ ಪ್ರಯಾತಾಹ ಅಂತಂದ್ರೆ ದೇಹ ತ್ಯಜಿಸುವವರು. ಬ್ರಹ್ಮವಿದ ಜನ ಬ್ರಹ್ಮ ಗಚ್ಚಂತಿ ಅಂತ ಇಲ್ಲಿ ಹೇಳ್ತಾರೆ. ಬ್ರಹ್ಮವಿದೋ ಜನಾಃ ಬ್ರಹ್ಮವಿದ
ಜನ ಬ್ರಹ್ಮ ಗಚ್ಚಂತಿ ಅಂತ ಕರೀತಾರೆ ಅದನ್ನ ಆಕ್ಚುಲಿ. ಸೊ ಬ್ರಹ್ಮನನ್ನ ಅರಿತವರು, ಬ್ರಹ್ಮವಿದ ಅಂತಂದ್ರೆ ಬ್ರಹ್ಮನನ್ನ ಅರಿತವರು. ಬ್ರಹ್ಮ ಲೋಕ ಗಚ್ಚಂತಿ ಅಥವಾ ಬ್ರಹ್ಮ ಜನ ಅಂದ್ರೆ ಜನರು, ಬ್ರಹ್ಮ ಗಚ್ಚಂತಿ ಅಂದ್ರೆ ಬ್ರಹ್ಮ ಲೋಕವನ್ನ ತಲುಪ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಅಥವಾ ಇಲ್ಲಿ ಹೇಳ್ತಾ ಇರೋದು ಪರಬ್ರಹ್ಮ, ಬ್ರಹ್ಮಲೋಕ ಅಂದ್ರೆ ಪರಬ್ರಹ್ಮವನ್ನ ತಲುಪ್ತಾರೆ ಅನ್ನೋದು ಹೇಳ್ತಾ ಇರುವಂತದ್ದು. ಹೀಗೆ ಅಗ್ನಿ ಬೆಳಕು, ಹಗಲು, ಶುಕ್ಲ ಪಕ್ಷ ಸಮಯದಲ್ಲಿ, ಅದು ಉತ್ತರಾಯಣದ ಸಮಯದಲ್ಲಿ. ಈಗ ಉತ್ತರಾಯಣ ಪ್ರಾರಂಭ ಆಯ್ತು ನೋಡಿ, ಮೊನ್ನೆ 5ನೇ ತಾರೀಕು ಮುಗೀತಲ್ಲ. 6ನೇ ತಾರೀಕಿಂದ ಉತ್ತರಾಯಣ ಪ್ರಾರಂಭ ಆಯ್ತು, 5ನೇ ತಾರೀಕುವರೆಗೂ ದಕ್ಷಿಣಾಯನ ಇತ್ತು. ಈಗ ಭಗವಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತೇವೆ ನೋಡಿ, ಮಲ್ಗಿದ್ರು ಈಗ ಎದ್ರು ಅಂತ ಹೇಳಿ. ಸೊ ಅದು ಯಾವಾಗ ಭಗವಂತ ಹೇಳ್ತಾನೋ ಅದು ಉತ್ತರಾಯಣ. ಹೀಗೆ ಯಾವಾಗ ಅಗ್ನಿ ಇರುತ್ತೋ, ಬೆಳಕು ಇರುತ್ತೋ, ಅಗ್ನಿ ದೇವತೆ ಪ್ರಭಾವದ ಕಾಲದಲ್ಲಿ ಅಂತ ಹೇಳ್ತಾರೆ. ಅಗ್ನಿ ಇರುತ್ತಾನೆ ಅಂದ್ರೆ ಅಗ್ನಿ ದೇವತೆ ಪ್ರಭಾವದ ಕಾಲ. ಸೊ ಇದು ಉತ್ತರಾಯಣದಲ್ಲಿ ಬೆಳಕು ಇರುತ್ತೆ ಅಂದ್ರೆ ಬೆಳಗಿನ ಜಾವದಲ್ಲಿ, ಹಗಲಿನ ವೇಳೆಯಲ್ಲಿ ಹೇಳ್ತಾ ಇರುವಂತದ್ದು, ಶುಕ್ಲ ಪಕ್ಷದ ಸಮಯದಲ್ಲಿ. ಮತ್ತೆ ಉತ್ತರಾಯಣದ ಸಮಯದಲ್ಲಿ ದೇಹವನ್ನ ಯಾರು ತ್ಯಜಿಸ್ತಾರೋ ಆ ಯೋಗಿಗಳು ಪರಬ್ರಹ್ಮವನ್ನ ತಲುಪ್ತಾರೆ. ಸೊ ಅಂತವರಿಗೆ ಮತ್ತೆ ಪುನರ್ಜನ್ಮವಿರೋದಿಲ್ಲ ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಎ ಮಾತಾಜಿ, ಮಂಜುಳಾ ದೇವಿ ಮಾತಾಜಿ, ನಂದಿನಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ನಾನು ಅನ್ಮ್ಯೂಟ್ ಮಾಡ್ಕೋತಾ ಹೋಗ್ತೇನೆ, ಆ ತರ ನೀವು ಹೇಳ್ಕೊಂತ ಹೋಗಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಅಗ್ನಿರ್ಜ್ಯೋತಿರ್ಹ ಶುಕ್ಲಃ ಷಣ್ಮಾಸ ಉತ್ತರಾಯಣ ತತ್ರ ಪ್ರಯಾತ ಗಚ್ಚತಿ ಇಟ್ಬಿಡಪ್ಪ, ಅವ್ರು ಇಡ್ತಾರೆ. ಬ್ರಹ್ಮವಿದೋ ಜನಾಃ. ಸರಿ ಇದೆಯಾ ಮಾತಾಜಿ? ಸರಿ ಇದೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 24. ಅಗ್ನಿ ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಪ್ರಯಾತ ಪ್ರಯಾತ ಅಲ್ಲ, ಪ್ರಯಾತ ಪ್ರಯಾತ ಗಚ್ಚಂತಿ. ಪ್ರಯಾತ ಮಾತಾಜಿ, ತಾ ಪ್ರಯಾತ. ತಾ ಹೇಳ್ತಾ ಇದ್ದೀರಾ ನೀವು? ನನ್ಗೆ ಕೇಳಿಸ್ತಾ ಇಲ್ವಾ ಗೊತ್ತಿಲ್ಲ. ಓಕೆ ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರ್ಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರ್ಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಜನಾಃ. ಹರೇ ಕೃಷ್ಣ ಮಾತಾಜಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ವಂದನೆಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು, ಸರಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 25ನೇ ಶ್ಲೋಕ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಇದರ ಒಂದು ಉಚ್ಚಾರಣೆ ಧೂಮೋ ರಾತ್ರಿ ತಥಾ ಕೃಷ್ಣಃ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಚಾಂದ್ರಮಸಂ ಅಂತ ಹೇಳಿ ಕರೀತಾರೆ ಅದಕ್ಕೆ. ಅದರಿಂದ ಚಾಂದ್ರಮಸಂ ಅಂದ್ರೆ ಚಂದ್ರಲೋಕ, ಚಾಂದ್ರಮಸಂ ಅಂತ ಕರೀತಾರೆ. ಚಾಂದ್ರಮಸಂ ಜ್ಯೋತಿಃ ಯೋಗಿ
ಪ್ರಾಪ್ಯ ನಿವರ್ತತೆ. ನೋಡಿ ಅರ್ಕಾವಳಿ ಎಲ್ಲಿದೆ? ನಿವರ್ ಕ್ಕೆ ಅರ್ಕಾವಳಿ ಇದ್ರೆ ಮೊದ್ಲು ರ ಹೇಳಿ ಆಮೇಲೆ ತ ಹೇಳ್ಬೇಕು. ನಿವರ್ತತೆ ದೀರ್ಘ ಇದೆ, ಎಳಿಬೇಕು. ಇದೊಂದು ಅರ್ಥ ನೋಡ್ಕೊಂಡ್ ಬರೋಣ. ಏನು ಭಗವಂತ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, 24ನೇ ಶ್ಲೋಕದಲ್ಲಿ ಅದರ ವಿರುದ್ಧವಾಗಿರುವಂತದ್ದು ಇದು. ಧೂಮೋ ರಾತ್ರಿ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಧೂಮ ಅಂತಂದ್ರೆ ಹೊಗೆಗೆ ಧೂಮ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದು ಧೂಮ ಕಾಲದಲ್ಲಿ ಅಂತ ಹೇಳ್ತಾರೆ. ಈಗ ಒಂದು ಮಂಜಿದ್ದಾಗ ಹೇಗಿರುತ್ತೋ ಆ ತರ ಈ ಒಂದು ದಕ್ಷಿಣಾಯನದಲ್ಲಿ ಯಾವಾಗ್ಲೂ ಕೂಡ ಒಂದು ಹೊಗೆ ತರ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಧೂಮೋ ರಾತ್ರಿ ಅಂದ್ರೆ ಹೊಗೆ ಇರುವಂತಹ ರಾತ್ರಿ ಅಂತ ಹೇಳ್ತಾರೆ. ರಾತ್ರಿ ಅಂದ್ರೆ ರಾತ್ರಿ. ಷಣ್ಮಾಸಾಹ ಅಂತಂದ್ರೆ ಮತ್ತೆ 6 ತಿಂಗಳುಗಳ ಏನಿರುತ್ತೆ ದಕ್ಷಿಣಾಯನ ಇರುತ್ತೆ. ಹಾಗಾಗಿ ಒಂದು ವರ್ಷದಲ್ಲಿ 12 ತಿಂಗಳುಗಳು, 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ ಅಂತ ಹೇಳ್ತಾ ಇರೋದು. ಹೊಗೆ ರಾತ್ರಿ ಸಮಯದಲ್ಲಿ ಕೃಷ್ಣ ಪಕ್ಷದಲ್ಲಿ, ಕೃಷ್ಣ ಅಂತಂದ್ರೆ ಕೃಷ್ಣ ಪಕ್ಷ, ಮತ್ತೆ ದಕ್ಷಿಣಾಯನದ ಸಮಯದಲ್ಲಿ ತತ್ರ ಯೋಗಿ ಅಂದ್ರೆ ಇಲ್ಲಿ ತತ್ರ ಚಾಂದ್ರಮಸಂ ಜ್ಯೋತಿಹಿ. ತತ್ರ ಯೋಗಿ ಚಾಂದ್ರಮಸಂ ಜ್ಯೋತಿಹಿ ಪ್ರಾಪ್ಯ ಅಂತ ಹೇಳ್ತಾರೆ ಇದಕ್ಕೆ. ಸೊ ಆ ಸಮಯದಲ್ಲಿ ದೇಹ ತ್ಯಜಿಸುವಂತಹ ಯೋಗಿ ಏನಾಗ್ತಾನೆ, ಚಂದ್ರಲೋಕವನ್ನ ತಲುಪ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಚಂದ್ರಲೋಕವನ್ನ ಸೇರ್ತಾನೆ. ನಿವರ್ತತೆ ಅಂತ ಹೇಳ್ತಾ ಇರುವಂತದ್ದು ಮತ್ತೆ ಭೂಮಿಗೆ ಹಿಂದಿರುತ್ತಾನೆ. ನಿವರ್ತತೆ ಅಂತ ಯಾಕೆ ಹೇಳ್ತಾ ಇರುವಂತದ್ದು, ಭೂಮಿಗೆ ಮತ್ತೆ ವಾಪಸ್ಸಾಗಿ ಬರ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ನ ನಿವರ್ತಂತೆ ಅಂದ್ರೆ ಭೂಮಿಗೆ ಬರೋದಿಲ್ಲ ಅಂತ ಅರ್ಥ. ನಿವರ್ತತೆ ಅಂತಂದ್ರೆ ಮತ್ತೆ ಭೂಮಿಗೆ ಬರ್ತಾನೆ ಅಂತ ಅರ್ಥ. ಸೊ ಒಟ್ಟಾರೆ ಶ್ಲೋಕದ ಅರ್ಥ, ದಕ್ಷಿಣಾಯನ ರಾತ್ರಿಯ ವೇಳೆ ಅದು ಕೃಷ್ಣ ಪಕ್ಷದಲ್ಲಿ ಯಾರ ದೇಹವನ್ನ ತ್ಯಜಿಸ್ತಾನೋ ಅಂತ ಯೋಗಿ ಚಂದ್ರಲೋಕವನ್ನ ತಲುಪ್ತಾನೆ. ಮತ್ತೆ ಅಲ್ಲಿ ತನ್ನ ಒಂದು ಕಾರ್ಯವನ್ನ ಮುಗಿಸಿ ಪುನಃ ಭೂಮಿಗೆ ಬಂದು ಜನ್ಮವನ್ನ ತಾಳ್ತಾನೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಒಬ್ರಾದ್ಮೇಲೆ ಒಬ್ರು ಹೇಳಿ, ನಾನು ಅನ್ಮ್ಯೂಟ್ ಮಾಡ್ಕೋತ ಹೋಗ್ತೀನಿ ಒಬ್ರಾದ್ಮೇಲೆ ಒಬ್ರಿಗೆ. ಅದೇ ತರ ಹೇಳಿ. ಹರೇ ಕೃಷ್ಣ. ರೇಖಾ ಬಂಗೇರಿ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ. ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ರೇಖಾ ಬಂಜಾರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಧನ್ಯವಾದಗಳು ಮಾತಾ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಹರೇ ಕೃಷ್ಣ ಮಾತಾಜಿ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ಮಾಸಂ ಅಲ್ಲ, ಅದು ಚಾಂದ್ರಮಸಂ. ಚಾಂದ್ರಮಸಂ ಜ್ಯೋತಿ. ಚಂದ್ರಮಾಸಂ ಅಲ್ಲ, ಚಂದ್ರನು ಅಲ್ಲ, ಅದು ಚಾಂದ್ರಮಸಂ. ಗೊತ್ತಾ? ತತ್ರ ಚಾಂದ್ರಮಸಂ ಜ್ಯೋತಿ. ಸರಿ ಆಯ್ತಾ ಮಾತಾಜಿ? ಸರಿ ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಾಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಹರೇ ಕೃಷ್ಣ ಮಾತಾಜಿ. ವಿಜಯ ಪ್ರಭುಜಿ. ಹರೇ ಕೃಷ್ಣ. ವಿಜಯ ಪ್ರಭುಜಿ. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇದೆಯಾ ಮಾತಾಜಿ? ಹೇಳಿ ಹೇಳಿ. ಕೇಳಿಸ್ತಾ ಇದೆ. ಶ್ಲೋಕ 25.
धूमो रात्रिस्तथा कृष्णः षण्मासा दक्षिणायनम् तत्र चान्द्रमासां ज्योतिः ಮಾಸಂ ಅಲ್ಲ, ಚಾಂದ್ರಮಸಂ. तत्र चान्द्रमसं ज्योति योगी प्राप्य निवर्तते. हरे कृष्ण. ಅಲ್ಲಿ ನೀವು ಜ್ಯೋತಿಹಿ ಬಿಗಿನರ್ಸ್ ಇದ್ದಾಗ ಜ್ಯೋತಿಹಿ ಅಂತ ಪೂರ್ಣ ರೀತಿಯಾಗಿ ವಿಸರ್ಗದ ಉಚ್ಚಾರಣೆ ಮಾಡಿ. ಕೃಷ್ಣ ಜ್ಯೋತಿಹಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಇವತ್ತಿನ ಒಂದು ಕೊನೆಯ ಶ್ಲೋಕವನ್ನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 26ನೇ ಶ್ಲೋಕ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಶುಕ್ಲ ಕೃಷ್ಣೇ ಗತಿ ಹೇತೆ, ಹಕೆ ಯಾವತ್ತಿದೆ, ತಕೆ ಯಾವತ್ತಿದೆ, ಗತಿ ಹೇತೆ. ಹೇತೆಯನ್ನು ಬಿಡಿಸಿದಾಗ ಹಿ ಏತೆ ಅಂತ ಕರೀತಾರೆ. ಹಿ ಏತೆ ಹೇತೆ. ಆಮೇಲೆ ಜಗತಃ ಶಾಶ್ವತೆ ಮತೆ ಏಕಯ. ಬಹಳಷ್ಟು ಜನ, ಸುಮಾರು ಜನರು ಒತ್ತಿ ಹೇಳಲ್ಲ. ಈಗ ನೋಡಿ, ಅಲ್ಲಿ ಹಿಂದಿನ ಒಂದು ಶ್ಲೋಕದಲ್ಲಿ ಇತ್ತು ಏನಂತ, ಭರತರ್ಷಭ. ಭ ಇಲ್ಲಿ ನೀವ್ ಏನ್ ಹೇಳ್ತೀರಾ? ಭರತರ್ಷಭ, ಭರತರ್ಷಭ ಅಲ್ಲ. ಸರಿ, ನಮ್ಗೆ ಅರ್ಥ ಆಗತ್ತೆ ನೀವ್ ಹೇಳಿರೋದು ಭರತರ್ಷಭ ಯಾರು ಅಂತ ಗೊತ್ತಾಯ್ತು. ಬಟ್ ಅದು ಉಚ್ಚಾರಣೆಯಲ್ಲಿ ಯಾವಾಗ್ಲೂ ಹಾಗೆ ಬರೀ ಭರತರ್ಷಭ. ಇಲ್ಲಾಂದ್ರೆ ಅದು ಕೊಡ್ಲಿಕ್ಕೆ ಒಂದು ಅರ್ಥ ಇರೋದಿಲ್ಲ ಅಲ್ಲ, ದೀರ್ಘ ಕೊಡೋ ಅರ್ಥ ಇರೋದಿಲ್ಲ ಸಾಮಾನ್ಯವಾಗಿ ನಾವು ಹೇಳ್ಬಿಟ್ರೆ ಅಲ್ಲ. ಸೊ ದೀರ್ಘ ಇದ್ದಲ್ಲಿ ಎಳಿಬೇಕು. ಈಗ ಕಾಲೇ, ಕಾಲೇ ಅಂತ ಹೇಳ್ತೀರಿ. ಯತ್ರ ಕಾಲೇ ತ್ವನಾವೃತ್ತಿಂ, ಯತ್ರ ಕಾಲೇ ತ್ವನಾವೃತ್ತಿಂ ಈಗ ಹೇಳಿರೋ ಹಾಗೆ. ಇಲ್ಲಿ ನೋಡಿ ಶಾಶ್ವತೇ ಮತೇ ಅಲ್ಲ, ಎಳಿಬೇಕು ಅಂತ ಅದಕ್ಕೋಸ್ಕರ ತಾನೇ ಅಲ್ಲಿರುವಂತದ್ದು. ಸೊ ನಾವ್ ಎಳಿಲಿಲ್ಲ ಅಂತಂದ್ರೆ ಅದು ಉಚ್ಚಾರಣೆಗೆ ಅರ್ಥ ಇರಲ್ಲ. ಸೊ ಅದನ್ನ ಗಮನಿಸಿ ಎಲ್ರು. ಇವು ಎಲ್ಲ ಚಿಕ್ಕ ಪುಟ್ಟದ್ದು. ಶ್ಲೋಕ ಕಲಿಯೋ ತರಗತಿಗೆ ಕೇವಲ ನಾ ಶ್ಲೋಕ ಕಲ್ತ್ಬಿಟ್ರೆ ಆಯ್ತು ಅಂತ ಇಲ್ಲ. ಸೊ ಒಂದು ಕಲಿಬೇಕಾದ್ರೆ ಎಲ್ಲ ಅದರಲ್ಲಿ ಒಂದು ಪರಿಪೂರ್ಣ ಅಂತ ನಾವ್ ಆಗಲ್ಲ. ಬಟ್ ಸಾಧ್ಯವಾದಷ್ಟು ಪೂರ್ಣತೆಯನ್ನ ನಾವು ನೋಡ್ಬೇಕು. ಎಷ್ಟಾಗತ್ತೋ ಅಷ್ಟು ಹೇಗೆ ನಮ್ಗೆ ಪೂರ್ವಜರು ಹೇಳ್ಕೊಟ್ಟಿದಾರೋ ಪಂಡಿತರು ಇವೆಲ್ಲ ಶ್ಲೋಕಗಳನ್ನ, ಅಂದ್ರೆ ಪಾಣಿನಿ ಮಹರ್ಷಿಗಳು ನಮ್ಗೆ ಹೇಳ್ಕೊಟ್ಟಿರುವಂತದ್ದು ಅಲ್ಲ. ಸೊ ಈ ಸಂಸ್ಕೃತವನ್ನ ಸೊ ಅದೇ ತರ ನಾವು ಕಲೀಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕಷ್ಟೆ. ಏಕಯ ನೋಡಿಲಿ, ಏಕಯ ಅಂತ ಹೇಳ್ಬೇಡಿ. ಏಕಯ ಅನಾವೃತ್ತಿಂ, ತಿಂ ವೃತ್ತಿಂ ಅಲ್ಲ, ವೃತ್ತಿಂ ತವತ್ತಿದೆ. ಅನಾವೃತ್ತಿಂ ವಕ್ಕೆ ಒಟ್ರ ಸುಳಿ ಇದೆ ಕೆಳಗಡೆ ನೋಡಿ, ರು. ಸೊ ಋಷಿರು ಅನಾವೃತ್ತಿಂ ಯಾತಿ ಅನನ್ಯಯ ಅನ್ಯಯ ವರ್ತತೇನು ಅನ್ಬೋದು. ಸೊ ಇಲ್ಲಿ ಎರಡು ನೋಡಿ ಅವಗ್ರಹ ಇಲ್ಲಿ ಕೊಟ್ಟಿದ್ದಾರೆ. ಸರಿಯಾಗಿ ಅವಗ್ರಹ ಕೊಟ್ಟಿದ್ದಾರೆ. ಸೊ ಅನನ್ಯಯ ಆವರ್ತೆ, ಒಂದು ಅವಗ್ರಹ ಇದ್ರೆ ಒಂದು ಅ ಬರುತ್ತೆ, ಎರಡು ಅವಗ್ರಹಗಳು ಕಾಣ್ತಾ ಇದೆ, ಹಾಗಾಗಿ ಆ ಬರುತ್ತೆ ಅಲ್ಲ. ಅನ್ಯಯ ಆವರ್ತತೆ ಅಂತ ಹೇಳ್ತಾರೆ ಅದಕ್ಕೆ ಬಿಡಿಸಿದಾಗ. ಅನ್ಯಯ ಎಲ್ಲಿದ, ಅನ್ಯಯ ಆವರ್ತತೆ ಪುನಃ. ಅಥವಾ ಕೂಡಿಸಿ ಹೇಳೋರು ಕೂಡಿ ಹೇಳ್ಬೋದು, ಅನ್ಯಯ ವರ್ತತೆ. ಆ ಉಚ್ಚಾರಣೆ ಹಾಗೆ ಆಗತ್ತೆ ಕೂಡಿ ಹೇಳ್ದಾಗ, ಇಲ್ಲ ಅಂತ ಇಲ್ಲ. ಅನ್ಯಯ ಆವರ್ತತೆ ಅದಕ್ಕಾಗಿನೇ ಹೇಳುವಂಥದ್ದು. ಏನಂತ ಕೂಡಿಸಿ ಹೇಳಿದ್ರು ಕೂಡ ಅಲ್ಲಿ ಹೇಗೆ ಬಿಡಿಸಿ ಬರುತ್ತೆ, ಆ ಹೇಗೆ ಬರುತ್ತೆ, ಉಚ್ಚಾರಣೆ ಹೇಗಾಗತ್ತೆ, ಆ ತರ ಬರೋ ಹಾಗೆ ನಾವು ಉಚ್ಚಾರಣೆ ಮಾಡ್ಬೇಕು. ಆವಾಗ ಮಾತ್ರ ನಮಗೆ ಆ ಪೂರ್ಣ ಎಲ್ಲ ಆ ಒಂದು ಶ್ಲೋಕದ ಅರ್ಥ ತಿಳಿಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮ್ಗೆ ಆ ಪದಗಳಲ್ಲಿ ಅರ್ಥ ನೋಡಿದ್ರೆ ಮಾತ್ರ ಅರ್ಥ ಆಗುವಂಥದ್ದು. ಬಟ್ ಒಬ್ಬ ವ್ಯಕ್ತಿ ಯಾರಿವೆಲ್ಲ ತಿಳ್ಕೊಂಡಿದಾನೋ ಅದು ಶ್ಲೋಕ ಅವ್ರು ಉಚ್ಚಾರಣೆ ಮಾಡುವಾಗನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಆ ಬರುತ್ತೆ ಅಂತ. ಅನ್ಯಯ ವರ್ತತೆ ಅಂದ್ರೆ ಅನ್ಯಯ ಆವರ್ತತೆ ಅಂತ ಇದ್ದಾರೆ ಅವರು ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಶುಕ್ಲ ಕೃಷ್ಣೇ ಗತಿ ಹೇತೆ ಅಂದ್ರೆ ಗತಿಹಿ ಏತೆ. ಶುಕ್ಲ ಅಂದ್ರೆ ಇದು ಪ್ರಕಾಶಮಾನವಾಗಿರುವಂತದ್ದು ಅಂತ ಹೇಳ್ತಾರೆ. ಶುಕ್ಲ ಪಕ್ಷ ಯಾವಾಗ್ಲೂ ಕೂಡ ಪ್ರಕಾಶಮಾನವಾಗಿರುತ್ತೆ. ಕೃಷ್ಣ ಪಕ್ಷ ಯಾವಾಗ್ಲೂ ಏನಾಗಿರುತ್ತೆ, ಅಂಧಕಾರವಾಗಿರುತ್ತೆ ಅಂತ. ಶುಕ್ಲ ಕೃಷ್ಣ ಪ್ರಕಾಶ ಮತ್ತೆ ಅಂಧಕಾರ ಎಂಬುವಂತ ಎರಡು ಮಾರ್ಗಗಳಿದೆ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ಇವುಗಳಿಗೆ ಪಕ್ಷ ಅಂತ ಕರೀತಾರೆ. ಈಗ ನೋಡಿ, ನನ್ನ ಪಕ್ಷನೋ ನಿನ್ನ ಪಕ್ಷನೋ ಅಂತ ಹೇಳ್ತೀವಲ್ಲ, ಆ ತರ
ನೀನು ದಕ್ಷಿಣ ಕೃಷ್ಣ ಪಕ್ಷನೋ ಶುಕ್ಲ ಪಕ್ಷನೋ ಅಂತ ಹೇಳಿ. ಸೊ ಪ್ರಕಾಶನ ಪಕ್ಷನೋ ಅಂಧಕಾರದ ಪಕ್ಷನೋ ಅಂತ ಈ ತರ ಹೇಳಿದಾಗೆ ಪ್ರಕಾಶ ಅಂಧಕಾರ ಎಂಬ 2 ಮಾರ್ಗಗಳಿವೆ ನಮ್ಮ ಜೀವನದಲ್ಲಿ ಸಾಯೋ ವೇಳೆಯಲ್ಲಿ. ಸೊ ಎರಡನೇದು ಜಗತಃ ಶಾಶ್ವತೆ ಮತೆ. ಸೊ ಇವು ಶಾಶ್ವತವಾಗಿವೆ ಅಂತ ಹೇಳ್ತಾರೆ. ಜಗತಃ ಶಾಶ್ವತೆ, ಇವು ಶಾಶ್ವತವಾಗಿವೆ ಎಲ್ಲಿ? ಜಗತ್ತಿನಲ್ಲಿ. ಹಾಗಾಗಿ ಇವು ಮತೆ ಅಂದ್ರೆ ಮಾನ್ಯವಾದವುಗಳು, ಜಗತ್ತಿನಲ್ಲಿ ಶಾಶ್ವತವಾಗಿರುವಂತದ್ರಿಂದ ಮಾನ್ಯವಾಗಿರುವಂಥವು. ಏಕಯಾನಾವೃತ್ತಿಂ ಯಾತಿ ಅಂತ ಕರೀತಾರೆ. ಅದಕ್ಕೆ ಏಕಯ ಯಾತ್ಯನಾವೃತ್ತಿಂ ಅಂತ ಕರಿತೀವಲ್ಲ, ಇಲ್ಲಿ ಯಾತ್ಯವನಾವೃತ್ತಿಮನ್ನ ಬಿಡಿಸಿದಾಗ ಯಾತಿ ಅನಾವೃತ್ತಿಂ ಆಗತ್ತೆ. ಸೊ ಹಾಗಾಗಿ ಅನಾವೃತ್ತಿಂ ಯಾತಿ. ಸೊ ಹೀಗೆ ಒಂದು ಮಾರ್ಗದಿಂದ ಮುಕ್ತಿಯನ್ನ ಪಡಿತಾನೆ. ಆ ಮಾರ್ಗ ಯಾವುದು? ಶುಕ್ಲ ಪಕ್ಷದ ಮಾರ್ಗದಿಂದ ಅವನು ಮುಕ್ತಿ ಪಡಿತಾನೆ. ಅನ್ಯಯ ಪುನಃ ಆವರ್ತತೆ. ಅನ್ಯಯ ಅಂದ್ರೆ ಇನ್ನೊಂದಿದೆ, ಅದ್ಯಾವುದು? ಕೃಷ್ಣ ಪಕ್ಷ. ಸೊ ಆ ಇನ್ನೊಂದು ಮಾರ್ಗದಿಂದ ಅಂಧಕಾರದ ಪಕ್ಷವನ್ನ ಪಡಿತಾನೆ. ಅಂದ್ರೆ ಅಂಧಕಾರದ ಪಕ್ಷ ಅಂದ್ರೆ ಯಾವುದು? ಪುನರ್ಜನ್ಮ. ನಾನು ಎಷ್ಟೇ ಪುನರ್ಜನ್ಮ ಪಡೆದ್ರು ಅದು ಅಂಧಕಾರದ ಪಕ್ಷ, ನೆನ್ಪಿಟ್ಕೊಳ್ಳಿ. ಹೀಗೆ ಇನ್ನೊಂದು ಮಾರ್ಗದಿಂದ ಪುನರ್ಜನ್ಮವನ್ನ ಪಡಿತಾನೆ. ಇದ್ರ ಒಟ್ಟಾರೆ ಅರ್ಥ ಪ್ರಕಾಶಮಯವಾಗಿರುವಂತಹ ಶುಕ್ಲ ಮಾರ್ಗವು ಮುಕ್ತಿಗೆ ಕೊಂಡೊಯ್ಯುತ್ತದೆ. ಮುಕ್ತಿಗೆ ಕೊಂಡೊಯ್ಯುತ್ತದೆ ಅಂದ್ರೆ ಇಲ್ಲಿ ಎಲ್ಲಿ ಕೊಂಡೊಯ್ಯುತ್ತದೆ ನಮ್ಮನ್ನ? ಹಿಂದಕ್ಕೆ ಬರುವುದಂತೆ ಮಾಡೋದಿಲ್ಲ, ಪರಂಧಾಮಕ್ಕೆ. ಇನ್ನೊಂದು ಅಂಧಕಾರಮಯವಾಗಿರುವಂತದ್ದು, ಅದು ಕೃಷ್ಣ ಮಾರ್ಗ. ಸೊ ಅದು ನಮ್ಮನ್ನ ಅಂಧಕಾರದ ಮಾರ್ಗಕ್ಕೆ ತಂದು ಇಡುತ್ತೆ, ಅದೇ ಪುನರ್ಜನ್ಮಕ್ಕೆ ನಮ್ಮನ್ನ ಕರ್ಕೊಂಡ್ ಬರುತ್ತೆ ಅಂತ ಹೇಳಿ. ಹರೇ ಕೃಷ್ಣ. 5 ಜನರಿಗೆ ಹೇಳಿಸಿ ಮಾತಾಜಿ, ಮೀಟಿಂಗ್ ಏನ್ ಮಾಡೋಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಗಾಯತ್ರಿ ಮಾತಾಜಿ, ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯ ಆವರ್ತತೆ ಪುನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಯೇಥೆ ಜಗತಃ ಶಾಶ್ವತೆ ಮತೆ ಏಕಾಯ ಯಾತ್ಯನಾವೃತ್ತಿಂ ಅನ್ಯಾಯ ಹವರ್ತತೆ ಪುನಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಕಯ ಯಾತ್ಯನಾವೃತ್ತಿಂ. ಯಾತ್ಯನಾವೃತ್ತಿಂ ನೋಡಿ, ಅಲ್ಲಿ ಕೇಳಿಸ್ಬೇಕು, ಅನಾವೃತ್ತಿಂ ಅಂತ ಅಲ್ಲ, ಯಾತ್ಯನಾವೃತ್ತಿಂ. ಯಾತ್ಯ ನೋಡಿ, ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ. ಏಕಾಯ ಏಕಾಯ ಯಾಕೆ ಹೇಳ್ತೀರಾ? ಅಲ್ಲಿ ಕಾ ಯಾಕೆ ಹೇಳ್ತಾ ಇದ್ದೀರಾ ನೀವು? ಏಕಯ ಕ ಇದೆಯಲ್ಲ ಅಲ್ಲಿ. ಸಾರಿ ಮಾತಾಜಿ. ಏಕಯ ಯಾತ್ಯನಾವೃತ್ತಿಂ ಅನ್ಯಯ ಹವರ್ತತೆ ಪುನಃ. ಮತ್ತೆ ಇನ್ನೊಮ್ಮೆ ಎರಡೇ ಸಲ ಹೇಳ್ಬೇಡಿ. ಒಂದು ಅನ್ಯಯಾವರ್ತತೆ ಹೇಳಿ, ಒಂದು ಬಿಟ್ರೆ ಅನ್ಯಯ ಆವರ್ತತೆ, ಸ್ಪ್ಲಿಟ್ ಮಾಡಿ ಅದನ್ನ ಅಷ್ಟೇ. ಮತ್ತೆ 2 ಹೇಳ್ಬಿಟ್ರೆ ಮತ್ತೆ ಇದಾಗತ್ತೆ. ಸರಿ ಸರಿ ಬಂತು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಮಾತಾಜಿ ಇನ್ನೊಂದಿಬ್ಬರಿಗೆ ಹೇಳಿಸ್ತೀನಿ ಮಾತಾಜಿ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಲಾಸ್ಟ್ ಲೈನ್ ಸರಿ ಹೋಯ್ತಾ ಮಾತಾಜಿ? ಇನ್ನೊಮ್ಮೆ ಹೇಳಿ ಮಾತಾಜಿ ಅದನ್ನ. ಅನ್ಯಯಾ ವರ್ತತೆ ಪುನಃ. ಸರಿ 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 ಬಂತು. ಶ್ಲೋಕ 26. ಶುಕ್ಲ ಕೃಷ್ಣೇ ಗತೆ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಮಾತಾಜಿ ಸರಿ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಸರಿ ಇದೆ ಮಾತಾಜಿ, ಸರಿ ಇದೆ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ, ಲಕ್ಷ್ಮೀ ಮಾತಾಜಿ. ನಾನು ಓದಿಲ್ಲ ಮಾತಾಜಿ. ಹೇಳಿ ಮಾತಾಜಿ ಬೇಗ. ಶ್ಲೋಕ 26. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಹರೇ ಕೃಷ್ಣ ಮಾತಾಜಿ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬೇಗ ಹೇಳಿ ಮಾತಾಜಿ, ಬೇಗ ಹೇಳಿಬಿಡಿ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸಾಕು. ಏನಾದ್ರೂ ಪ್ರಶ್ನೆಗಳಿದೆಯಾ ಇವತ್ತಿನ ತರಗತಿಯಲ್ಲಿ? ಯಾರಿಗಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಾತಾಜಿ ನಾಗವೇಣಿ ಮಾತಾಜಿ ಬಂದಿದ್ದಾರೆ. ಸರಿ ಮಾತಾಜಿ. ಹರೇ ಕೃಷ್ಣ. ಮೀಟಿಂಗ್ ಅನ್ನ ಏನ್ ಮಾಡೋಣ? ಏನಾದ್ರೂ ಕ್ವಶನ್ ಇದ್ರೆ ಕೇಳಿ ಮಾತಾಜಿ, ತೊಂದರೆ ಇಲ್ಲ. ಸರಿ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಯಾರಿಗಾದ್ರೂ ಪ್ರಶ್ನೆಗಳಿದೆಯಾ? ಇಲ್ಲ ಅಂತಂದ್ರೆ ಮೀಟಿಂಗ್ ಅನ್ನ ಏನ್ ಮಾಡೋಣ? ನಾನೇ ಹೇಳ್ತೇನೆ ಕ್ಷಮಾ ಪ್ರಾರ್ಥನಾ ಅಂತ ಹೇಳಿ. ಈಗಾಗಲೇ ಕೇಳಿರುವಂತದ್ದು ಏನಾದ್ರೂ ಆತರ ಕ್ಷಮಾ ಇದ್ರೆ, ಇದು ಪ್ರಾರ್ಥನೆ ಇದ್ರೆ ನಾವು ಈ ಶ್ಲೋಕವನ್ನ ತಪ್ಪಾಗಿ ಹೇಳ್ಬಾರ್ದಲ್ಲ ಅಂತ ಹೇಳಿ. ಅದು ನಿಜ, ಖಂಡಿತವಾಗಿಯೂ ಕೂಡ. ಅದಕ್ಕೆ ಕ್ಷಮೆ ಯಾಚನಾ ಮಂತ್ರವನ್ನ ನಾವು ಹೇಳ್ಬೋದು. ಇದು ಎಲ್ಲರಿಗೂ ಹೇಳಿಸ್ತಿದ್ದಿ, ಬಟ್ ಸಮಯ ಇಲ್ಲ, ಹಾಗಾಗಿ ನಾನು ಒಬ್ಳೆ ಹೇಳ್ತೀನಿ. ಇದನ್ನ ಈಗಾಗಲೇ ಹೇಳಿಸಿರುವಂತದ್ದು ನಿಮ್ಗೆ. ಮತ್ತೊಮ್ಮೆ ರಿಪೀಟ್ ಮಾಡೋಣ ಸಮಯ ಇದ್ದಾಗ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದನ್ನ ಗ್ರೂಪ್ ಅಲ್ಲಿ ಹಾಕ್ರಿ ಮಾತಾಜಿ. ಅದು ನನ್ ಕಡೆ ಬರ್ದಿರೋದಿಲ್ಲ ಮಾತಾಜಿ. ಯಾರಾದ್ರೂ ಇದ್ರೆ ಹಾಕಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಯಾರೋ ಇದೆ ಅಂತ ಹೇಳಿದ್ರು ನೋಡಿ ನನ್ನ ಹತ್ರ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ, ನಾನು ಹಾಕಿಲ್ಲ. ಅಟೆಂಡೆನ್ಸ್ ಲಿಂಕ್ ಕೊಡಿ ಮಾತಾಜಿ ಅವರಿಗೆ ಇನ್ನೊಮ್ಮೆ. ಓಕೆ, ನೋಡೋಣ. ನಾನು ಫ್ರೀ ಆಗ್ತೇನೆ. ಫ್ರೀ ಆದ್ಮೇಲೆ ನಾನು ಇದನ್ನ ನಿಮ್ಗೆ ಬರ್ದ್ಬಿಟ್ಟು ಕಳಿಸ್ತೇನೆ. ವಿಸರ್ಗ ಬಿಂದು ಮಾತ್ರಾಣಿ ಪದ ಪಾದಾಕ್ಷರಾಣಿ ಚ ನ್ಯೂನಾನಿ ಚಾತಿರಿಕ್ತಾನಿ ಕ್ಷಮಸ್ವ ಪರಮೇಶ್ವರ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯಾ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಇದರರ್ಥ, ಓ ಪರಮೇಶ್ವರ, ನಾನು ಪಠಿಸುವಾಗ ಏನಾದ್ರೂ ಇದು ಏನ್ ಹೇಳ್ತಾರೆ, ಈ ಹ್ರಸ್ವ, ದೀರ್ಘ ಸ್ವರ, ಅನುಸ್ವಾರ, ವಿಸರ್ಗ, ಸ್ವರ, ಮಾತ್ರೆಗಳಲ್ಲಿ ಏನಾದ್ರೂ ತಪ್ಪಾಗಿದ್ರೆ, ಪದ, ಪಾದ, ಅಕ್ಷರಾಣಿ, ಅಕ್ಷರಗಳಲ್ಲಿ ನಾನೇನೋ ತಪ್ಪು ಮಾಡಿದ್ರೆ, ನ್ಯೂನಾನಿ ಚಾತಿರಿಕ್ತಾನಿ, ಕಡಿಮೆ ಮಾಡಿರೋದು, ಹೆಚ್ಚು ಮಾಡುವಾಗ ಈಗ ನೋಡಿ ಭ ಈಗ ಹೇಳ್ತೀನಲ್ಲ, ಸೊ ಬ ಇದ್ದದನ್ನ ಭ ಹೇಳೋದು, ಭ ಇದ್ದದನ್ನ ಬ ಹೇಳೋದು. ಸೊ ದೊಡ್ಡದಿರೋದನ್ನ ಸಣ್ಣದಾಗಿ ಹೇಳೋದು, ಸಣ್ಣದಿರೋದನ್ನ ದೊಡ್ಡದಾಗಿ ಹೇಳೋದು. ಹೀಗೇನಾದ್ರೂ ಕಡಿಮೆ ಮಾಡಿದ ಅಥವಾ ಹೆಚ್ಚು ಮಾಡಿ ತಪ್ಪುಗಳಾಗಿದ್ರೆ ಸೊ ಇವುಗಳನ್ನ ಕ್ಷಮಿಸು ಪರಮೇಶ್ವರ. ಸೊ ಹೀಗೆ ನಾನು ದಿನಾಲು ಸಾವಿರಾರು ತಪ್ಪುಗಳನ್ನ ಮಾಡ್ತೇನೆ, ಅಪರಾಧಗಳನ್ನ ಮಾಡ್ತೇನೆ, ನಾನು ದಿನ ರಾತ್ರಿ ಮಾಡ್ತಾನೆ ಇರ್ತೇನೆ. ಸೊ ಅಂತವುಗಳನ್ನೆಲ್ಲ ಕ್ಷಮಿಸು ಪುರುಷೋತ್ತಮ ಅಂತ ಕೇಳ್ಕೊಂಡ ಹಾಗೆ ಇದನ್ನ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ